ತುಳು ಭಾಷೆ ನಮ್ಮ ತಾಯಿ ಭಾಷೆ. ತುಳು ಮಾತನಾಡೋದು ನಮ್ಮ ಹೆಮ್ಮೆಯ ವಿಷಯ ಅಂತ ತುಳು ಜಾನಪದ ವಿದ್ವಾಂಸ ಡಾಕ್ಟರ್ ಗಣೇಶ ಮಿನ್ಸಂಕಮಾರ್ ಹೇಳಿದ್ದಾರೆ. ಅವರು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಳ ಪ್ರೌಢಶಾಲೆಯಲ್ಲಿ ತುಳು ಭಾಷೆದ ಪೊರ್ಲು ಬಗ್ಗೆ ಉಪನ್ಯಾಸ ನೀಡಿದರು. ಶಾಲೆಯಲ್ಲಿ ತುಳು ಮಾತನಾಡಿದರೆ ಶಿಕ್ಷೆ ಕೊಡುವ ಕಾಲ ಹೋಗಿ ಇಂದು ಒಂದು ಪಠ್ಯವಾಗಿ ಕಲಿಯುವಂತಹ ಕಾಲ ಬಂದಿದೆ. ವಿಶ್ವವಿದ್ಯಾನಿಲಯಗಳಲ್ಲೂ ತುಳು ಅಧ್ಯಯನ ವಿಚಾರವಾಗಿದೆ. ಮಂದಾರ ರಾಮಾಯಣ, ಕೆದಂಬಾಡಿ, ಜತ್ತಪ್ಪ ರೈಗಳಂತಹ ಸಾಹಿತಿಗಳ ಕೃತಿಗಳನ್ನು ಓದಿದಾಗ ತುಳು ಭಾಷೆಯ ಸೊಗಡು ಅರಿವಾಗುತ್ತೆ. ಕೃಷಿ ಸಂಸ್ಕೃತಿ ತಿಳಿಯುತ್ತೆ. ನಮ್ಮ ಮನೆಗಳಲ್ಲೂ ತುಳುವಿನ ಕೆಲಸಗಳಾಗಬೇಕು. ಲಾಭದ ಉದ್ದೇಶದಿಂದ ತುಳು ಕಲಿಯಬೇಕೆಂದಿಲ್ಲ. ಪಾರ್ದನ, ಸಂಧಿ ಹಾಡುಗಳು ತುಳು ಜನಪದ ಸಂಸ್ಕೃತಿಯನ್ನು ಚೆನ್ನಾಗಿ ಹೇಳೋದರಲ್ಲಿ ಹಿರಿಯರಲ್ಲಿ ಕೇಳಿ ತಿಳಿದುಕೊಳ್ಳಬೇಕೆಂದು ಅವರು ಹೇಳಿದರು. ನಂತರ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದರು. ಪ್ರೌಢಶಾಲೆಯ ಉಪ ಪ್ರಾಚಾರ್ಯ ಸೋಮಪ್ಪ ಅಲಂಗಾರು, ಶಿಕ್ಷಕ ಸಾಯಿನಾಥ ಶೆಟ್ಟಿ, ಚಂದ್ರಶೇಖರ್ ಭಟ್, ತುಳು ಶಿಕ್ಷಕಿ ಹರ್ಷಿತಾ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಹಾಗೂ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಈ ಕಾರ್ಯಕ್ರಮ ಆಯೋಜಿಸಿತ್ತು. ಇನಿ ನಿಕಲು ದಿಂಜಕ್ಕೇನುವರು ಎತೋ ನಾಟಕ ತೂಪಾರು, ನಿಕಲು ಎತೋ ಸಿನಿಮಲೇನು ತೂಪಾರು, ತುಳುತ್ತ ಎತೋ ಕಾರ್ಯಕ್ರಮಕ್ಕೂ ಪಾಪಾರು, ತುಳುತ್ತ ಹಾಸ್ಯಲೇನು ಮಂಗ್ ಮಸ್ಕಿರಿನ ಕೇನುವರು ಅಂಡ ಯಾನೊಂಜಿ ನಿಕಂಡ ಪಂಪಿನಿದಾದ ಕೇಂಡ ಒಂಜಿ ಎಚ್ಚರ ಮಾಡಬೋಡು. ವಾ ಎಚ್ಚರ ಬೋಡು ನಮ್ಮ ಭಾಷ್ಯ ಪಂಪಿನವು ನಮ್ಮ ಮೇಟಿತ್ತಿನಂಚಿನ ಶಕ್ತಿ ಅವು ಅಪ್ಪೆ ಭಾಷೆನೇ ನಂಗೆ ಅಪ್ಪೆ. ಆ ಅಪ್ಪೆನು ಏತು ಪೊರ್ಲುಡು ನಮ್ಮ ತೂವು ನೋಡು ಆಯ್ತಾ. ಯಾನಿತ್ತೆ ನಿಕಂಡ ಈತು ಕೊಟ್ಟು ಪಾತೆ ನೆಟ್ಟು ನಿಕಲೆಗ ಏತ್ ಶಬ್ದೋಲು ಅರ್ಥ ಅಂಡಿ ಪಡೆದು ಎಂಕ್ ಗೊತ್ತುಚ್ಚಿ ಅಂಡ ಯಾನು ಪನ್ಪೆ ಆ ತುಳುಟಿತ್ತಿನಂಚಿನ ಒಂಜಿ ಶಕ್ತಿನ ನಿಕಲು ಪತ್ತೊಂದು ಕೊಯರಿಂದ ಅಂಡ ನಿಕಲು ಇಂಗ್ಲಿಷ್ ಕಲ್ಪುಡು.